ಬ್ಯಾರಿ ವಾರ್ತೆಗೆ ಮರ್ಹಬಾ. ನಾನು ಅನ್ಸಾರ್ ಇನೋಳಿ. ಸುದ್ದಿ ಉಲ್ಲರಿ ಜೊನ್ನೆ ಬಲ್ಕತ್ತೆ ಜೊನ್ನೆ ಬಾಲೆ ನಡ್ನಿತ್ತು ಶಾಸಕ ಖಾದರ್ ದೇರ್ಲಕಟ್ಟೆಲ್ ತೊಡಗಿತ್ತು 11ನೇ ಕ್ಲಾಸ್ ರೇ ಕಾಲೇಜ್ ಕುಂಪಲ್ತಿಲ್ ನಡ್ನಿತ್ತು 25ನೇ ವರ್ಷത്തെ ಅಷ್ಟಮಿನ ಜಲ್ಸ್ ಓಕುಲೆ ಕನಿಕ್ ಸಾಕ್ಷಿಯಾಯರು ಆಯಿರ ಕನಕ್ರೆ ಆಲ್ಮಾರ್ ಚಪ್ಪೆ ಗ್ರಾಮ ಸಭೆಯಲ್ಲಿ ಜಾಗೆರೆ ಬೇಜಾರ್ ಬರತೆ ಸರ್ಕಾರತೆ ಬಸ್ ಅಧಿಕಾರಿಗೆ ತಕ್ರಾರ್ ಬಂತು ಸರ್ಕಾರತೆ ಮೊದಲ್ ಅಸೆಗುಲ ಅರಸರ ಮುನ ಮಾರ್ಗத்துக்கு ಕಾಂಕ್ರೀಟ್ ನಸಿ ಯಾನಪೋಯ ಆಸ್ಪತ್ರೆ ಎದುರು ತೊಡಗಿತ್ತು ತರಾವರಿ ಜ್ಯೂಸುರ ಅಂಗಡಿ കൊല്ലത്തിൽ 4 എഞ്ചി നിന്നിട്ട് റിക്ഷ ബുഡ്രങ്ങളെ ನೆಲೆ ದೇರ್ಲಕಟ್ಟೆಲ್ ನಡ್ನತ್ತು ವಲಯ ಮಟ್ಟത്തെ ಕಾಲ್ ಬಾಲ್ ಕಲಿಪಂತ ಟಿಪ್ಪು ಸುಲ್ತಾನ್ ಕಾಲೇಜ್ ಮೂಪ ಕಾದರ್ ಕೊಟ್ಟು ತೊಡಕ 10ನೇ ಕ್ಲಾಸ್ ರೆ ಪಡಿಪ್ರವೇನೆ 11 പിന്നെ 12ನೇ ക്ലാസ്ക്ക് ഉള്ളാലത്തിലെ സർക്കാരത്തെ കോളേജ് ആവുಂಚಂತು ಆಲ್ಮಾರವರ ಆಸೆ ಇತ್ತು. ಅದೇ ಪೋಲೆ ಇಂಗಂತೆ ಅವರು ಕಾಲೇಜ್ ಉಂಡಾಕರಚಂತು ಶಾಸಕ ಯುಟಿ ಖಾದರ್ ಅವರು ಪಲ್ಕ ಚೊಂದಂತು ಇಪ್ಪ ದೇರ್ಲಕಟ್ಟೆಲ್ 11ನೇ ಕ್ಲಾಸ್ ತೊಡಗಿರು ಉಳ್ಳಾಲತೆ ಏದಾಯಂಗ ഒരു ಜಾಗೆಲು 10ನೇ ಪಿನ್ನತೆ ಪಡಿಪುಗು ಬೇನ್ಮಾಯಿಟ್ಟು ಕಾಲೇಜ್ ತೊಡಂಗರಂಟು ಶಾಸಕ ಯುಟಿ ಖಾದರ್ ಪಡಿಪುರಕ್ಕೆ ನಾವು ಕಣ್ಣುಂಟಿಂದೆ ಮಕ್ಕಳು ಪಲಕ ಕೊಟ್ಟುಂಟು. ಅದೇ ಪೋಲೆ ಇಪ್ಪ 6 ನೆನಕಾಂಟು ಕಾಲೇಜ್ ತೊಡಗಿರು ಅದು ದೇರ್ಲಕಟ್ಟೆಲು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ಕೂಲ್ ಕಟ್ಟುವನത്തിൽ 11ನೇ ಕ್ಲಾಸ್ ತೊಡಗಿರು. ಸುರುತೆ ವರ್ಷത്തിൽ 12 മക്ക ಸೇರಿರರು. അതിൽ 7 ആണ് പിന്നെ 5 പെൺമക്ക. PUC ക്ലാസ് എപ്പമാ തുടങ്ങിയതിൽ പുതിയ കോളേജിൽ സുരുത്തെ ವರ್ಷ ആർട്സ് മാത്രം നടക്കರು. ಬಂಡೆ ವರ್ಷ ಕಾಮರ್ಸ್ പിന്നെ ಸೈನ್ಸ್ ತೊಡಗಿರು ಚಂತು ಶಾಸಕ ಯುಟಿ ಖಾದರ್ ಚಂದರು. ಇದನ್ನು ಅತ್ಯುತ್ತಮವಾಗಿ ಮುಂದೆ ತಗೊಳ್ಳೋ ಅವಕಾಶ ನಾವು ಇವತ್ತು ಮಾಡುವ. ಬಹುಶಃ ಇವತ್ತು ಯಾವುದೇ ಕೊರತೆ ಇಲ್ಲದೆ ಅತ್ಯುತ್ತಮವಾದ ಶಿಕ್ಷಣ ಮುಖಾಂತರ ಮುಂದೆ ಹೋಗುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉತ್ತಮವಾದ ಶಿಕ್ಷಕ ವರ್ಗದವರು ಕೂಡ ನಿಮಗೆ ಇಲ್ಲಿ ಇರ್ತಾರೆ. ಅದಕ್ಕಾಗಿ ಸ್ಟಾರ್ಟಿಂಗ್ ಸ್ವಲ್ಪ ಸಮಸ್ಯೆ ಆದರೂ ಕೂಡ ಅದನ್ನೆಲ್ಲ ನಾವು ಮುಂದಿಟ್ಟುಕೊಂಡು ಮುಂದೆ ಹೋಗುವಂಥ ಕೆಲಸ ಇವತ್ತು ಆಗಬೇಕು. ಸಕಾರಾತ್ಮಕವಾದ ಚಿಂತನೆಯಲ್ಲಿ ನಾವೆಲ್ಲರಿಗೂ ಕೂಡ ಇವತ್ತು ದೊಡ್ಡ ಮಟ್ಟದ ಒಂದು ವ್ಯವಸ್ಥೆಯಲ್ಲಿ ಮಾಡಬೇಕಾಗ್ತದೆ. ಬೇರೆ ಕಾಲೇಜಿನ ಟೀಚರ್ ಪುದಿಯ ಕಾಲೇಜಿಗೆ ಬಂತು ಮಕ್ಕಳು ಪಡಿಪಾಟ್ರರು ಉಡೆಗೆ ಸಜಿಪ ಕಾಲೇಜಲ್ಲಿ ಬಾಬು ಗಾಂವ್ಕರ್ ಪ್ರಿನ್ಸಿಪಲ್ ಆയിട്ട് ಬಂದರು. ಕಾಲೇಜಿಗೆ ಶಾಸಕ ಯುಟಿ ಖಾದರ್ ತೊಡಕ ಕೊಟ್ಟಿತು. ಅದರ ಪಿನ್ನ ಇಲ್ಲಿ ಮುಂಡಿತ್ತು ಕಾಲೇಜ್ ತೊಡಗನೋಂಚಂತು ಎಲ್ಲ ಜಾಗೆಯಲ್ಲಿ ಕೇಟೊಂಟೆ ಇన్నారు. ಏಂಡ್ ಇಡೀ ರಾಜ್ಯದಲ್ಲೂ 3 ಕಾಲೇಜ್ ಮಾತ್ರ ಬಂದರು. ಅದ್ರಲ್ಲಿ ಒಂದು ಕಾಲೇಜ್ ದೇರ್ಲಕಟ್ಟೆದ ಐತಿಕ್ಕರು. ಇತ್ತರ್ತಲು ಏ ಸ್ಕೂಲು ಕಾಲೇಜು ಒರ್ಕಲೆ ಉಯರ್ಚೆ ಕಂಡೆ ಮಿಸಾಲೇ ಇಲ್ಲ. ಒರೊರೆ 10 ಉಂಟೆ ಉಯರ್ಚೆ ಕಾಂಡು. അതേ പോലെ ದೇರ್ಲಕಟ್ಟೆ ಕಾಲೇಜ್ ಇಪ್ಪ ನೇತಾಜಿ ಸ್ಕೂಲ್ ಕಟ್ಟುವಾನത്തിൽ തുടങ്ങിರ പുതിയ കട്ടുവാനത്തുക്ക് പൈസ വെച്ചിര മുന്നൽത്ത് ಕಟ್ಟುವಾನಮ ಅವರು ಕಾಲೇಜು ಉಯರ್ಚೆ ಕಾಂಡು ಉಂಟು ಅಲ್ಲಿ ತೆರಿಪಾಟಿತ್ತು. ಆದ ಕಾರಣ ದೊಡ್ಡ ಮಟ್ಟದ ಕಾಳಜಿ ವಹಿಸಿಕೊಂಡು ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವ ಕೊಡುವಂಥ ಜವಾಬ್ದಾರಿ ತಾವೆಲ್ಲ ತಮ್ಮಿಕೊಳ್ಳಿ. ಉತ್ತಮವಾದ ಶಿಕ್ಷಣ ವ್ಯವಸ್ಥೆ ತಾವೆಲ್ಲ ಇವತ್ತು ಮುಂದೆ ನಿಂತು ಬಹುಶಃ ತಾವು ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಈ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆ ಏನು ಕಮ್ಮಿ ಇಲ್ಲ. ಅಲ್ಲಿಂದ ಶಿಕ್ಷಕ ಇವರು KS ಎಕ್ಸಾಮ್ ಇವರು ಗೌರ್ಮೆಂಟ್ ಎಕ್ಸಾಮ್ ಬರೆದು ಪಾಸಾಗಿ ಬರುವಂಥ ಶಿಕ್ಷಕರು ಡಿಗ್ರಿ ಮಾಡಿ ಡೈರೆಕ್ಟ್ ಆಗಿ ಬರುವಂಥದ್ದು ಅಲ್ಲ. ಆ ಒಂದು ಹೆಮ್ಮೆ ಎತ್ತವರಿಗೆ ಇವತ್ತು ಇರಬೇಕು. ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿ ಸಿಕ್ಕುವಂಥ ಅವಕಾಶ ನಿಮಗೆ ಆಗ್ತದೆ. ಸೊ ಖಾಸಗಿ ಆಗಲಿಲ್ಲ ಸರ್ಕಾರಿ ಶಾಲೆ ನಿಮ್ಮ ಮಕ್ಕಳಿದ್ದರಿಂದ ಹೆಮ್ಮೆ ಪಡೆಯುವಂಥ ಇವತ್ತು ಕಾಲಘಟ್ಟ ನಿಮಗೆ ಬರುವಂಥ ಅವಕಾಶ ಇವತ್ತು ಆಗ್ತದೆ. ಆ ಒಂದು ಆತ್ಮವಿಶ್ವಾಸ ಮುಖಾಂತರ ಎಲ್ಲರೂ ಕೂಡ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ವಿಚಾರ ಹಮ್ಮಿಕೊಳ್ಳಿ ಅಂತ ಹೇಳಿಕೊಳ್ಳುತ್ತಾ ಬೆಲ್ಮಾ ಗ್ರಾಮ ಪಂಚಾಯತ್ ತಲೆಮುಪ್ಪ BM ಸತ್ತಾರ್ ಮುಂಡಿತು. ಪಂಚಾಯತ್ ಜೆಂಡಾಮಂತ ತಲೆಮುಪ್ಪಾಯಿ ರಮ್ಲತ್ ಸದಸ್ಯರೈ ರೌಫ್ ರಿಂಜಾಡಿ, ಹನೀಫ್ ಬದ್ಯಾರ್, ಪುಷ್ಪಲತಾ ರೈ, ಅಲಿಮಮ್ಮ ಬದ್ಯಾರ್, ಪ್ರಿನ್ಸಿಪಾಲ್ ಬಾಬು ಗಾಂವ್ಕರ್, ಸ್ಕೂಲ್ ತಲೆಮುಪ್ಪ PH ಇಸ್ಮಾಯಿಲ್, ಶಿಶು ಅಭಿವೃದ್ಧಿ ಇಲಾಖೆ ಜೆಂಡಾಮತ್ತೆ ತಲೆಮುಪ್ಪ ಹರೀಶ್, ಶಿಶು ಅಭಿವೃದ್ಧಿ ಇಲಾಖೆ ಜೆಂಡಾಮತ್ತೆ ಅಧಿಕಾರಿ ಹರೀಶ್, ಬೆಲೆ ಸ್ಕೂಲ್ಲೆ ಪಿರಾಕ್ರೆ ಮಕ್ಕಳ ಸಂಘತೆ ತಲೆಮುಪ್ಪ ಶಿಹಾಬುದ್ದೀನ್ ಡಿ, ಚೆರೆ ಸ್ಕೂಲ್ಲೆ ಪಿರಾಕ್ರೆ ಮಕ್ಕಳ ಸಂಘತೆ ತಲೆಮುಪ್ಪ ಜಗದೀಶ್ ರೈ, ಬದಿರಿಯ ಬೆಲೆಪಲ್ಲಿರೆ ತಲೆಮುಪ್ಪ ಅಬುಬಕ್ಕರ್ ಹಾಜಿ, ಸ್ಕೂಲ್ಲೆ ಪಿರಾಕ್ರೆ ತಲೆಮುಪ್ಪ ಯೂಸುಫ್ ಬಾವ, ನಾರಾಯಣ ಶೆಟ್ಟಿ, PU ಕಾಲೇಜಿಗೆ ಉಸ್ತುವಾರಿ ತಲೆಮುಪ್ಪ ಕಬೀರ್ ಡಿ, ಚೆರೆ ಸ್ಕೂಲ್ಲೆ ಪಿರಾಕ್ರೆ ತಲೆಮುಪ್ಪ ಸೈಯದ್ ಅಲಿ, ಗ್ರಾಮ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ವಿಜಯ, ಹಿರಿಯ ನೇತಾವು ನಾರಾಯಣ ಇಂಗ ಮೇಲ್ತೆನಲಿಂದ ಬೆಲೆ ಟೀಚರ್ ನಯನ ಬಿರ್ನರ್ಗ್ ಮರ್ಹಬ ಚಂತು, ಅಂಗನವಾಡಿ ಅಧಿಕಾರಿ ನನ್ನಿ ಚಂತು. ಶ್ರೀಕೃಷ್ಣ ಜನ್ಮಾಷ್ಟಮಿ ಕೊಂಡುತ್ತು ಎಲ್ಲ ಮೊತ್ತಲು ಬೇರೆ ಬೇರೆ ಜಲ್ಸ್ ನಡೆದು ಮೊಸರು ಕುಡುಕಿರೆ ಜಲ್ಸು ನಡೆದು. ಇದೇ நேரத்தில் ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರത്തിൽ 25ನೇ ವರ್ಷത്തെ ಮೊಸರು ಕುಡಿಕೆರೆ ಜಲ್ಸ್ ನಡೆದು. ರಾಯ ಮಾತ್ರ ಅಲ್ಲಾಂಡು ಪರ್ರಾಯತೆ ಆಲ್ಮಾರೆ ಕೂಡಾಟ ಆಯಿರಕನಕರೆ ಆಲ್ಮಾರೆ ಎದುರ್ಲು ನಡೆದು ಓಕುಲಿರೆ ಕಲಿಯಾಟ ನೆನಚಿದರೆಂಟಿ ಕಾಂಟಿ ಯಾರ ಎಡ್ತು ಮೆರವಣಿಗೆ ರಿಲೇಸ್. ಇದು ಕುಂಪಲ ಬಾಲಕೃಷ್ಣ ಮಂದಿರത്തിൽ ಕಂಡು ಬನ್ನಿ ಅಷ್ಟಮಿ ರಿಲೇಸ್ ஒரு ಜಲಕ್ ಉಡ ಈಂಡು 25ನೇ ವರ್ಷത്തെ ಲೇಸಾಯದಿಲು ಇತ್ತರ ವರ್ಷ ಕಾನಾತೆ ஒரு ಜಲ್ಸ್ ಕಾಣೋ ಕಿಟ್ಟಿತ್ತು. ಅಸರ್ಗ ನಡ್ನೆ ಲೇಸಲು ಶ್ರೀಧಾಮ ಮಾನಿಲತ್ತೆ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಮುಂಡಿತು.
ಗಟ್ಟಿಮುಟ್ರೆ ಸಮುದಾಯ ಉಂಡಾಕ್ರೆದು ಸ್ವಾಮಿ ರಂಗಲೆ ಆಶೆ ಐತಿಕರು ಎಲ್ಲರೂ ನಂಗಲೆ ಆಲ್ಮಾರು ಚೊಲ್ಲುರಿ ಬಿಯಾರ ನಂಗಲೆ ಮನ್ಸುಲಿಕ್ಕೋನು ನಂಜಿ ಮಚ್ಚರತ್ತೆ ಪರ್ತು ಬರ್ನು ಎತ್ತರ ಇನ್ನೆಂಗು ಮೆಯ್ಯಾವಲೆ ಚೊಲ್ಲುರೆ ಆಸೆ ಬಿಟ್ಟುತ್ತು ಇನ್ನೆದುಲು ಇಲ್ಲಾತಂಕ ಓದಿ ಹಾಕಿದ್ದು ರಹಾತುಲಿಕ್ಕೋನು ಉಂಟು ಎಲ್ಚೊಂತು. ನೋಡಿ, ನಿತ್ಯಾನಂದ ಸ್ವಾಮಿಗಳು ಹೇಳ್ತಾ ಇದ್ರು ಗಣೇಶಪುರಿಯಲ್ಲಿ, ಮೇಲೆ ನೋಡುವುದಲ್ಲ ಕೆಳಗೆ ನೋಡು. ನಾವು ಎತ್ತರಕ್ಕೆ ಇದ್ರೆ ಸಾಲದು, ನಮ್ಮ ಕೆಳಗಿದ್ದವರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ನೋವಿನಲ್ಲಿದ್ದಾರೆ, ನಮ್ಮ ಹಿಂದೂ ಸಮಾಜದ ಎಂತೆಂಥ ಸಂದರ್ಭ ಸನ್ನಿವೇಶವನ್ನು ಎದುರಿಸ್ತಾ ಇದ್ದಾರೆ ಯೋಚನೆ ಮಾಡೋಣ. ನಾವು ಅವರ ಬಗ್ಗೆ ಎರಡು ಅನುಕಂಪದ ಮಾತ್ರ ಮಾತಾಡಿ ಖರ್ಚೇನಿದೆ ನಿಮಗೆ, ಕೊಡಲಿಕ್ಕೆ ಸಾಧ್ಯ ಇಲ್ಲ, ಬೇಡ ಉಪಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತೊಂದರೆ ಇಲ್ಲ. ಅನುಕಂಪದ ಎರಡು ಮಾತು ಧೈರ್ಯ ಹೇಳುವಂಥ ಕೆಲಸ ಆದರೂ ಮಾಡಿ. ಇದು ಬಹಳಷ್ಟು ಅವಶ್ಯಕತೆ ಇದೆ. ಮನೆಯಲ್ಲಿ ಇವತ್ತು ಒಗ್ಗಟ್ಟಾಗಬೇಕಾಗಿದೆ. ಮನೆ ಒಳಗೆ ಒಗ್ಗಟ್ಟು ಬೇಕು, ಮನೆಯ ಹೊರಗದು ಒಗ್ಗಟ್ಟು ಬೇಕು. ಯೋಚನೆ ಮಾಡಿ ನೀವು. ಎಲ್ಲಿಯೂ ನೋಡಿದರೆ ಆರೋಗ್ಯ ಇಲ್ಲ, ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ, ಇದ್ದಷ್ಟು ತೃಪ್ತಿ ಇಲ್ಲ, ಅನುಭವಿಸಿದಷ್ಟು ತೃಪ್ತಿ ಇಲ್ಲ. ಬಿಟ್ಟು ಬಿಡಿ, ಅದು ನಿಮಗೆ ದೇವರು ಏನು ಕೊಟ್ಟಿದ್ದಾರೆ ಅದನ್ನು ತೃಪ್ತಿ ಪಟ್ಕೊಳ್ಳಿ. ಮಂದಿರತ್ತೆ ತಲೆಮುಪ್ಪ ಸತೀಶ್ ಕುಂಪಲ ಮೇಲ್ತೆ ನೆರೆ ತಲೆಮುಪ್ಪ ಆಯ್ತಿಂತು. 25 ವರ್ಷಕ್ಕೂ ತುಂಬು ಒಂಜಿ ಸ್ಮಶಾನದ ಹೋರಾಟಗೋಸ್ಕರ ಪಿದಾಡ್ನಂಚಿನ ನೇನು ಅಂತಿಮವಾದ ಸ್ಮಶಾನ ಅಂಡ್ ಸ್ಮಶಾನ ಆದಾಯ ಜಯರಾಮ್ ಶೆಟ್ರು ಪುನಗ ಸ್ಮಶಾನಕ್ಕೆ ಜಾಗ ತಿಕ್ಕಂಡು ಸ್ಮಶಾನ ಅಂಡ್ ಸ್ಮಶಾನ ಆಯ್ಬಕ್ಕ ಒಂದು ಇಂಚನೆ ಒರಿಯರ ಬಲ್ಲಿ ಎಂಗ್ಲ 26 ಸಂಘಟನೆ ಆನಿತ್ತು ಒಟ್ಟಿಗೆ ಆಯ್ತಾ ನೇತೃತ್ವ ಯಾನೇ ಇರ್ತೀನಿ. 26 ಸಂಘಟನೆದ ನೇತೃತ್ವ ಜಯರಾಮ್ ಶೆಟ್ರು MLA ಪುನಗ ದೆತೊಂದು ಆ 26 ಸಂಘಟನೆದಾಗಲಿಲ್ಲ ಒಟ್ಟು ಸೇರಿಸ ಒಂದು ಆನಿ ನನ್ನ ಸ್ಮಶಾನ ಆಯ್ಬಕ್ಕ ಬುಡ್ರವಲ್ಲಿ ಪನ್ಪುನಾಗ ಶ್ರೀಕೃಷ್ಣ ಪರಮಾತ್ಮೆ ಬಂಡೇರಿ ಹೆಂಗ್ ಎನ್ನ ಕೆಲಸ ಮಲ್ಪ ಒಂದು ಪನ್ಪುನಲೆಕ್ಕ ಅರೇ ಒಂಜಿ ಸಂದೇಶ ಕೊರ್ನಲೆಕ್ಕ ಕೊರಿಯೆ. ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ, ಬಂಟ್ವಾಳತೆ ಶಾಸಕ ರಾಜೇಶ್ ನಾಯಕ್, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ರೇ ಪಿರಾಕ್ರೆ ತಲೆಮುಪ್ಪ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಅಲೆಮಾರಿ ಪಿನ್ನ ಅರೆ ಅಲೆಮಾರಿ ನಿಗಮತೆ ಪಿರಾಕ್ರೆ ತಲೆಮುಪ್ಪ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಬಿಜೆಪಿ ಮಂಡಲತೆ ತಲೆಮುಪ್ಪ ಚಂದ್ರಹಾಸ ಪಂಡಿತ್ ಹೌಸ್, ನೇದಕಮಾರೈ ಚಂದ್ರಹಾಸ ಪೂಂಜ ಕಿಲ್ಲೂರು ಗುತ್ತು, ಸೀತಾರಾಮ ಶೆಟ್ಟಿ ದಡಸ್, ಚಂದ್ರಹಾಸ ಉಳ್ಳಾಲ್, ಚಂದ್ರಶೇಖರ್ ಉಚ್ಚಿಲ್, ಹೇಮಂತ್ ಶೆಟ್ಟಿ, ಸುರೇಶ್ ಆಲ್ವ ಸಾಂತ್ಯಗುತ್ತು, ಮೋಹನ್ ಮೆಂಡನ್, ವಿಜೇತ್ ನಾಯಕ್, ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು, ಧನಲಕ್ಷ್ಮಿ ಗಟ್ಟಿ, ಜೀವನ್ ತೊಕ್ಕೊಟ್ಟು, ಗಣೇಶ್ ಕಾಪಿಕಾಡ್, ಗೋಪಿನಾಥ್ ಬಗಂಬೀಲ, ಜಗದೀಶ್ ಆಲ್ವ ಕುವೆತ್ತಬೈಲ್, ದಿನೇಶ್ ರೈ, ಸೀತಾರಾಮ ಬಂಗೇರ, ರಾಜೀವಿ ಕೆಂಪಿಮಣ್ಣು, ವಿಠಲ ಶ್ರೀಯಾನ್, ಪಿನ್ನೆ ಅಶೋಕ್ ರೈ, ಪಿನ್ನೆ ವರದರಾಜಿಂಗ ಮೇಲ್ತೆನಲಿದ್ದಾರೆ. ಹರೇಕಳ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ನ್ಯೂ ಪಡ್ಪುಲುಲ್ಲೆ ಸರ್ಕಾರ್ತೆ ಬೆಲೆ ಸ್ಕೂಲ್ಲೆ ಹಾಲ್ ನಡ್ನತು. ಈ ಸಭೆ ಚನ್ಯಾಸೆ ಬೆಚ್ಚೆದ್ಲು ಚಪ್ಪೆ ಇತ್ತು ನಡ್ನತು. ಆಯಂಗು ಅಕೇರಿಲು ಈ ಸಭೆಯಲ್ಲಿ ஒரு ಜೋಶ್ ಬಂದಂತು. ಅದೆಂದ್ರೆ ಚೊಂದೆಂಗು ಜಾಗ್ಯರ ಬಿಸಾಯ್ತಲ ಐತಿಂತು. ಈ ಸಭೆಯಲ್ಲಿ ಎಂದ್ರೆಲ್ಲ ಇತ್ತು ನೋಕಿ ಬರ ಈ ಸುದ್ದಿರಿ. ಅದೊರು ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಉಚ್ಚೆರೆ ಪಿನ್ನೆ ಬೆಚ್ಚೆದ್ಲು ಇನ್ನೆಮೇ ಕುರಿಯ ಆಲ್ಮಾರು ಚಪ್ಪೆ ಐತಿನ ಸಭೆ ಉಚ್ಚೆರೆ ಪಿನ್ನೆ ಬೇಕು ತೀರಂಟ್ ಆಲ್ಮಾರ ಅರ್ಸ ಬೇರೆ ಅಧಿಕಾರಿಗಳೇ ಪಲ್ಕ ಇಟ್ಟದು ಬೇಜಾರಾಯ ಆಲ್ಮಾರು ಅಖೇರಿಗೆ ಅಧಿಕಾರಿಗ ಮುಂಡ್ಯದು ಮೇಯ್ಯಾವು ಅಂಗಚೊಲ್ಲೂರಿ ಬಿಸೆ ಎಂದ್ರೇಂಟ ನಂಗೆ ಗೊಂತುಂದುಂಟು ದೈಪಾಟ್ಯರು. ಇದು ಹರೇಕಳ ಗ್ರಾಮ ಸಭೆ ರೋಲ್ ಚಾಲಕ ಪಂಚಾಯತ್ ತಲೆಮೂಪ ಬದ್ರುದ್ದೀನ್ ಫರೀದ್ ನಗರಿಯಲ್ಲಿ ಮೂಪತನತಲು ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಮಂಜುಳಾ ಇವರೇ ಮೂಪತನತ್ತು ಸಭೆ ನಡೆಯಿತು. KSRTC ಅಧಿಕಾರಿ ತಿಮ್ಮಪ್ಪ ನಾಯಕ್, ಅರಣ್ಯ ಇಲಾಖೆಯ ಅಧಿಕಾರಿ ಮಹಾಬಲ, ಮೆಸ್ಕಾಂರೆ ಚೆರಿಯ ಇಂಜಿನಿಯರ್ ನಿತೀಶ್, ಗ್ರಾಮത്തെ ಲೆಕ್ಕಾಧಿಕಾರಿ ಅಕ್ಷತಾ, ಶಿಕ್ಷಣ ಇಲಾಖೆಯ ಅಧಿಕಾರಿ ಕಿಶೋರಿ, ಕೋಣಜ ಸ್ಟೇಷನ್ SI ಯೋಗೇಶ್ವರ್, ಮಹಿಳಾ ಪಿನ್ನ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಶಾಲಿನಿ, ಪಂಚಾಯತ್ ರಾಜ್ ಇಲಾಖೆಯ ಇಂಜಿನಿಯರ್ ಲಾಯ್ಡ್ ರಾಡ್ರಿಗಸ್, ತೋಟಗಾರಿಕಾ ಸಹಾಯಕ ಅಧಿಕಾರಿ ರಚನಾ ಇಂಗ ಇಲಾಖೆಯ ಸವಲತ್ತು ಬಿಸಲು ಮುಂಡ್ಯಾರು. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ANM ಶುಭ ಬೂಕ್ ಓದಿತ್ತು ನೇರ ಕಲ್ಯದು ಆಲ್ಮಾರ್ಗೆ ಬೇಜಾರಾಯಿತು. NREG ರೇ ಇಂಜಿನಿಯರ್ ರಾಜ್ಕುಮಾರ್ ರೇ ಮುಂಡೋಗೆ ಬಿಟ್ಟುಟ್ಲೆ. ಸರ್ಕಾರತೆ ಬಸ್ ಸರಿಯಾಯಿಟ್ಟು ಬರಾತೆ ಬಿಸಯ ಗ್ರಾಮತ್ತಂಗ ನಟ್ಟೆ ಮರ ಕೊತ್ತಿ ಬಿಸಯತಲು ಗ್ರಾಮತ್ತೆಂಗ ಅಧಿಕಾರಿಗಂಗೆ ಜೋರಾಕಿಯಾರು. ಅಕ್ಕೇರಿಗೆ ಎಲ್ಲರೂ ಪರ್ತಾವತ್ತು ಪಂಚಾಯತ್ ತಲೆಮುಪ್ಪ ಬದ್ರುದ್ದೀನ್ ಫರೀದ್ ನಗರಿಯಲ್ಲಿ ನಿಪಾಟಿತು. ಜಾಗೆ ಇಲ್ಲ ತಂಗ ಜಾಗೆ ಹೊಡ್ಕುರಿ ಬಿಸಯ ಮುಂಡಿತ್ತು. ಅಪ್ಪ ಕೊರೆ ಆಲ್ಮಾರಿ ಈ ಬಿಸಯತಲು ತಕರಾರು ಇಡ್ತಾರೆ. ಜಾಗೆ ಬೇನುಂಟು 394 ಅರ್ಜಿ ಬಂದರು. ಆಯಂಗೆ ಉಲ್ಲೆ ಜಾಗೆಯಲ್ಲಿ 68 ಆಲ್ಮಾರ್ಗೆ ಮಾತ್ರ ಕೊಡ್ಕುವ ಅವರು. ಅದಕ್ಕೆ ಅರ್ಹ ಆಲ್ಮಾರ್ 6 ನೋಕೋಗಿ ಬೇನ್ಮಾಯ್ತು. ತುರ್ತು ಸಭೆ ಬೆಲಿಕಿರ ಇತ್ತರ್ತಲು ಆ ಜಾಗೆಯಲ್ಲಿ 6 ಅವಕೆಟ್ಟವು ನಂಗೆ ಬಿಟ್ಟುಟ್ಲೆ. ಗ್ರಾಮತ್ತಲು ಉಲ್ಲೆ ಪಾವತ್ತಂಗಲ್ದಲು ಪಾವತ್ತಂಗಲೆ ತೇಡಿತ್ತು ಜಾಗೆ ಕೊಟ್ರ. ಇದಕ್ಕೆ ಬೇನ್ಮಾಯ್ತು ನಂಗೆ ತುರ್ತು ಸಭೆ ಬೆಲಿಕಿರ ಅಂಟು ಬದ್ರುದ್ದೀನ್ ಚೊಂತು. ಅದರೊಟ್ಟಿಗೆ
ಕಳೆದ ಸಾಲಿನಲ್ಲಿ ನಾವು ನಿವೇಶನಕ್ಕೆ ಬೇಕಾದಂತಹ ಜಾಗವನ್ನು ಗುರುತು ಮಾಡಬೇಕಂತ ಹೇಳಿದಾಗ ನಾವು 2 ಸರ್ವೆ ನಂಬರನ್ನು ಮಾನ್ಯ ವಿ ಅವರಿಗೆ ಒಮ್ಮೆ ಹರೇಕಳ ಗ್ರಾಮದ ಎಲ್ಲ ಸರ್ವೆ ನಂಬರನ್ನು ಕೇಳಿದ್ವಿ. ಪುನಃ ಅದರಲ್ಲಿ 2 ಸರ್ವೆ ನಂಬರನ್ನು ಸರ್ವೆ ಮಾಡಲಿಕ್ಕೆ ನಾವು ಇದು ಕೊಟ್ಟಿದ್ವಿ. ಅದರ ನಂತರದಲ್ಲಿ ಉಳ್ಳಾಲ ತಾಲೂಕು ಅಂತ ವಿಭಜನೆ ಆದ ನಂತರ ಪುನಃ ಒಂದು 2 ತಿಂಗಳಿಗೆ ಮುಂಚೆ ಸಹ ವಿ ಅವರಿಗೆ ಅರ್ಜಿಯನ್ನು ಸಬ್ಮಿಟ್ ಮಾಡಿದ್ದೇವೆ. ಅದಕ್ಕಿಂತ ಮುಂಚೆ ಜಾಗ ಗುರುತು ಆಗುತ್ತದೆ, ಪಟ್ಟಿಯನ್ನು ಕರೆಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ. ಯಾಕೆಂದರೆ ಇದೇ ಜನರನ್ನು ಅಲೆದಾಡಿಸುವ ಕೆಲಸ ಆಗಬಾರ್ದು. ಈ ಪಟ್ಟಿ ಅಂದರೆ ವರ್ಷಕ್ಕೊಮ್ಮೆ ರೇಷನ್ ಕಾರ್ಡ್ ಕೊಡಿ, ಆಧಾರ್ ಕಾರ್ಡ್ ಕೊಡಿ, ಇನ್ಕಮ್ ಸರ್ಟಿಫಿಕೇಟ್ ಕೊಡಿ, ಅದನ್ನು ನಾವು ಕಂಪ್ಯೂಟರಲ್ಲಿ ಹಾಕಬೇಕಾದ್ರೆ ಪಟ್ಟಿ ಕರೆಕ್ಟ್ ಆಗಬೇಕು. ಆದರೆ ಪಂಚಾಯತ್ ಕಾರ್ಯದರ್ಶಿ ತಾರಾಕ್ಷಿ ಪಿನ್ನೆ, ಮೊಹಮ್ಮದ್ ನಾಜೀಮ್ ಕಲಿಂಜೆ ಸಭೆರೆ ಪಿನ್ನತ್ತೆ ವರದಿ ಓದಿಯಾರು. PDO ಯಶವಂತ ಬೆಲ್ಚಾಡ ಸಭೆ ನಡಪಾಟಿತು. ಮೈಕಾಲ ಕ್ಷೇತ್ರത്തെ എല്ലാ ಮೊತ್ತಲು ഉയർച്ചത്തെ സ്വരപ്പനി നടന്നുകൊണ്ടുണ്ടു, മാർഗത്തെ സ്വരപ്പനിയും നടന്നുകൊണ്ടുണ്ടു. ഇതേ നേരത്തുക്ക് അസൈഗോലിരെ അരസര മൂലക്ക് പോണ്ടേ മാർഗത്തെ സ്വരപ്പനി നടന്നത് ഇതിന്റെ തുടക്കത്തിൽ നടന്നു. രാജ്യത്തിൽ BJP സർക്കാർ അധികാരത്തിൽ ಬಂದ പിന്നെ മൈക്കാല ക്ഷേത്രത്തിൽ ചമ്മ ಮೊದൽ ಬಂದರು. അതിൽ മാർഗ പിന്നെ ಬೇರೆ ಬೇರೆ ಸ್ವರಪನಿ നടന്നത് ಮುನ್ನಲ್ಗು ಮೊದಲು ಬರೋಗುಂಡು. അതിലും ಬೇರ್ನಾಯ ಜಾಗೆಯಲ್ಲಿ ಸ್ವರಪನಿ ನಡಪಾಟ್ರ ಚಂತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ರೇ ಪಿರಾಕ್ರೆ ತಲೆಮುಪ್ಪ ಸಂತೋಷ್ ಕುಮಾರ್ ರೈ ಬೋಲಿಯರ್ ಚಂತು ಕೋಣಾಜೆ ಗ್ರಾಮ ಪಂಚಾಯತ್ ಅಡಿಲ್ ಬಂಡೆ ಅಸೈಗೋಲಿರೆ ಅರಸರ ಮೂಲೆಗೆ ಪೋಂಡೆ ಕಾಂಕ್ರೀಟ್ ಮಾರ್ಗಕ್ಕೆ ತೊಡಕ ಕೊಟ್ಟದ್ದು ಅಲ್ಮುಂಡಿತ್ತು. ಇತರ ಅಧ್ಯಕ್ಷರನ್ನ ವಿಶೇಷತೆ ಭಾರಿ ಎಡ್ಡ ಯೋಗರು ಪುಟ್ಟಿದಿನಾರು ಏಪ ಎಂಕ್ಲ ಅಧ್ಯಕ್ಷರಾದಿಪ್ಪನಾಗ ಕೆಲವೇ ಕೋಟಿ ರೂಪಾಯಿ ಅನುದಾನ ಬರುವಂತೀನಿ. ಕೆಲವೇ ಕೋಟಿ ಅವು ಜಿಲ್ಲಾ ಏರ್ನ ನಮ್ಮ ಸಂಸದರ್ನ ಆದಿಪ್ಪು, ನಮ್ಮ ಬೇತೆ ಬೇತೆ ಮಿನಿಸ್ಟರ್ ಆದಿಪ್ಪು, ಅಂಚೆ ಮಾತ ಬತ್ತಿಪ್ಪು. ಆಡ ನಮ್ಮ ಇತರ ಅಧ್ಯಕ್ಷರು ಚಂದ್ರಸ್ ಪಂಡಿತ್ ಅವರು ಅಧಿಕಾರ ಸ್ವೀಕಾರ ಮಂತಿಬಕ್ಕ ನಮ್ಮ ರಾಜ್ಯದ ಅಧ್ಯಕ್ಷರು ಸಂಸದರ್ನೇತ ಅನುದಾನ ಬೈದಂದ್ರೆ ಲೆಕ್ಕ ಬತ್ತೇರ ಅಬ್ಜಿ ನಿಕ್ಲೆಗೆ ಮುಲ್ತ ಮಾತ್ರ ತೋಚುನಿ. ಅಂಚನೆ ನಮ್ಮ ಶ್ರೀನಿವಾಸ ಪೂಜಾರ್ಲಿ ಇತ್ತ ಹಿಂದುಳಿದ ವರ್ಗಲ ಸಮಾಜ ಕಲ್ಯಾಣ ಇಲಾಖೆ ಮೂಲು ಬೇತೆ ಬೇತೆ ಆ ಹಿಂದುಳಿದ ವರ್ಗದ ಹಾಸ್ಟೆಲ್ ಮಿನಿ ಆತಂದಲ್ಲ, ಆ ಅಲ್ಪಸಂಖ್ಯಾತರ ನೆಟ್ಟು ಬೇತೆ ಬೇತೆ ಹಾಸ್ಟೆಲ್ ಆದಿತ್ತಂದಲ್ಲ, ಐತೊಟ್ಟಿಗೆ ದೇವಸ್ಥಾನಕ್ಕೂ ಬೇತೆ ಬೇತೆ ಆದಿತ್ತಂದಲ್ಲ, ಆರು ಬಂದರು ಮಿನಿಸ್ಟರ್ ಆದಿಪ್ಪನಾಗ ಅತ್ಯಂತ ಜಾಸ್ತಿ ಕಲ್ಲು ಬತ್ತು ಬೋರ್ಡಿತ್ತಂದಲ್ಲ. ಇನಿ ಪ್ರತಿ ಒಂಜಿ ದಿಕ್ಕುಗಳ ಹಿಂದುಳಿದ ವರ್ಗ SC ST ಕಾಲೋನಿಗೆ ಎತ್ತು ಓಡೆ ಮಾರ್ಗ ಬೋಡು. ಆ ಮಾರ್ಗ ಪೂರ ದೇವರದಾಯಿತು ಶ್ರೀನಿವಾಸ ಪೂಜಾರ್ಲಿಂದ ಬೈದಿನಿ. ಇದು ಪಿರ ಕೋಡ ಕೈಯಾಡ ಬೋನ್ ಮನ್ಪೆ ಸರಿ ನೀವು ನಮಗೆ ಹೇಳಿದಿರಲ್ಲ 1.5 ಕೋಟಿ, 3 ದಿವಸದಲ್ಲಿ ಮಾಡಿ ಕೊಡ್ತೇನೆ ಅಂದ ಮುಜೇ ದಿನ ಪಿರ 1.5 ಕೋಟಿ ಬರ್ಕೊಂಡು ನೆಕ್ಕ ಎಂಚಿನ ಮನ್ಪೆ ಬಂದ ಮೇರೆ ಬಚ್ಚಕ ಇತ್ತಿನ ಆ ಅನುದಾನ ಈ ಅನುದಾನ ಆ ಸಂಘಗೂ ಐಕ್ ನೆಕ್ ಲೆಕ್ಕಜ್ಜಿ ಅಂಚಿನ ಮಲ್ಲ ಯೋಗದ ಒಂದು ಅಧ್ಯಕ್ಷರೇ ನಮ್ಮ ವೇದಿಕೆರತ್ತೆ ಆರು ಏಪಲ್ ನಮ್ಮೊಟ್ಟಿಗೆ ಒಳ್ಳೆದ. BJP ಜಿಲ್ಲೆಯ ಕಾರ್ಯದರ್ಶಿ ಸತೀಶ್ ಕುಂಪಲ ಮುಂಡಿತ್ತು ಮುನ್ನಲಲ ನಗಲೆ ಪಕ್ಷത്തെ ആരും ಇಲ್ಲ ചൊല്ലൊരു ಬೇಜಾರು ഞങ്ങളെ ക്ഷേത്രത്തെ ആൾമാർഗിന്ത് ആയെങ്കിപ്പ ഞങ്ങളെ ಶಾಸಕ ಇನ್ನಿಲ್ಲೆಂಗುം ಸರ್ಕಾರത്തെ ನೆಲೆಯಲ್ಲಿ ಮೊದಲು ಕೊಡ್ನುತ್ತು ಸೊರಪನಿ ನಡಪಾಟಕ್ಕೆ ಸಾಧ್ಯ ಆಯ್ದುಂಡು. ಇನ್ನು ಎತ್ತರ ಮೊದಲು ಕೊಡ್ನುತ್ತು ಮೈಕಾಲ ಕ್ಷೇತ್ರ ಉಯರ್ಚೆತ್ತೆ ಸೊರಪನಿ ನಡಪಾಟ್ರ ಅಂಟು ಐಲ್ತರಿ ಪಾಟಿ ಇತ್ತು నేను ಒಂಜಿ ಚೇಂಜ್ ಮಲ್ತದ ಅಂಡ್ಲ ಅಡೆಗೆ ದೀವೋಡು ಅಂಚ 10 ಲಕ್ಷ ರೂಪಾಯಿ ಅಡೆಗಲ ಚಂದ್ರರಾಜ್ ಪಂಡಿತ್ ಅವರು ಸುದೀಪದೇರು ಆ ಕೆಲಸ ಶೀಘ್ರ ಕೆಲಸ ಆಪುಂಡು. ಇದೊಟ್ಟಿಗೆ ಬೇತೆ ಬೇತೆ ರೀತಿದ ನಮ್ಮ ಅಭಿವೃದ್ಧಿ ಕೆಲಸ ಆಪುಂಡು. ನಿಜವಾದ ನಮ್ಮ ಸತ್ಯವನೋಡು ನಾನು ದುಂಬು ಜಿಲ್ಲಾ ಪಂಚಾಯತ್ ಇಜ್ಜಿ ತಾಲೂಕು ಪಂಚಾಯತ್ ಇಜ್ಜಿ ಎಂಕ್ಲು ಭಾರಿ ಕೊರಗೊಡಿತ್ತ ಈ ಬಾಗಡ್ ಎಂಕ್ಲಿಗೆ MLA ಬೋಡಿತನಾದ ಸ್ಪಂದನೆ ಮಲ್ಪುಜೇರನ್ ನಮ್ಮ ಭಾಗ್ಯದಾದ ಬಂಡ ನಮ್ಮ ರಾಜ್ಯದ ಸರ್ಕಾರ ಬತ್ತಿ ಬಗ್ಗ ನಿಕ್ಲು ಎದ್ದು ಗಮನಿಸುವವರೆಗೆ ಗೊತ್ತಿಜ್ಜಿ ಬೋಡಿತನಾದ ಅಭಿವೃದ್ಧಿ ಕೆಲಸ ನಮ್ಮ ವಿಧಾನಸಭಾ ಕ್ಷೇತ್ರ ಬೋಡಿತನಾದ ಅಭಿವೃದ್ಧಿ ಕೆಲಸ ಏನು ಮಲ್ಪಾವನ ಕೆಲಸ ಮಲ್ದ ಅಕಸ್ಮಾತ್ ಒಂಜಿ MLA ಬಿನಿ ಇತ್ತುದುಂಡ BJP ದನೆ MLA ಇತ್ತುದುಂಡ ಇನಿ ಬೆಳ್ತಂಗಡಿಡ್ ಅದನ್ನ ಮೂಡಬಿದ್ರೆಡ್ ಅದನ್ನ ಬೇತೆ ಕ್ಷೇತ್ರಡ್ ಏತ್ ಸಾವಿರ ಕೋಟಿ ರೂಪಾಯಿಗೆ ಅನುದಾನ ಕನತದು ವಾನಮನೆ ಅಭಿವೃದ್ಧಿ ಮಲ್ತೇರ ಅಂಚನೆ ಮಂಗಳೂರು ಕ್ಷೇತ್ರ ಅವೇ ರೀತಿ ಅಭಿವೃದ್ಧಿ ಆತು. BJP ಮಂಡಲത്തെ ತಲೆಮೂಪ ಚಂದ್ರಹಾಸ ಪಂಡಿತ ನಾಡೆ ಪೋಲಾಗಿತ್ತು ಮಾರ್ಗಕ್ಕೆ ತೊಡಕ ಒಟ್ಟುದು. ಸುರುತ್ಯ ಕಾರ್ಯದರ್ಶಿಯಾಗಿ ನವೀನ್ ಪಾದಲ್ಪಾಡಿ, ಹೇಮಂತ್ ಶೆಟ್ಟಿ ದೇರ್ಲಕಟ್ಟೆ, ನೇದಾ ಕಮಾರೆ, ಪುರುಷೋತ್ತಮ ಕಲ್ಲಾಪ್, BJP ನೇತಾವು ಸಂತೋಷ್ ಕುಮಾರ್ ಶೆಟ್ಟಿ ಅಸೈಗೋಳಿ, ಸಾಮಾಜಿಕ ಕಾರ್ಯಕರ್ತಾಯೇ ಸುಧಾಕರ್ B ಅಸೈಗೋಳಿ, ತಿರುಮಲೇಶ್ವರ್ ಭಟ್, ಕೋಣಾಜೆ ಗ್ರಾಮ ಪಂಚಾಯತ್ ಸದಸ್ಯರೇ ಹರೀಶ್, ರಾಜೀವಿ, ಶಶಿಕಲಾ, ಪೂರ್ಣಿಮಾ, ಸಿದ್ಧಾಂತ್ ಶೆಟ್ಟಿ, ಚಿತ್ರಕಲಾ, ಶೇಖರ್, ಕೋಣಾಜೆ ಮಹಾಶಕ್ತಿ ಕೇಂದ್ರತೆ ತಲೆಮುಪ್ಪ ನವೀನ್ ಶೆಟ್ಟಿ ಕುರ್ನಾಡು, ಪಿರಾಕ್ರೆ ಮಾಸ್ಟರ್ ಆನಂದ K ಅಸೈಗೋಳಿ, ವೇದಾವತಿ ಗಟ್ಟಿ ಪಿನೆ ಸತೀಶ್ ಅಸೈಗೋಳಿ ಮೇಲ್ತೆನೆಲಿದ್ದಾರೆ. ಕೋಣಾಜೆ ಗ್ರಾಮ ಪಂಚಾಯತ್ ಜಂಡಾಮತ ತಲೆಮುಪ್ಪ ರಾಮಕೃಷ್ಣ ಪಟ್ಟೋರಿ ಬಿರ್ನರ್ಗು ಮರ್ಹಬ ಚಂತು, ರಾಜೇಶ್ ಖಾನ ನನ್ನಿ ಚಂತು,
ಶಿವಪ್ರಸಾದ್ ಲೇಸ್ ನಡಪಾಟಿ ಕುತ್ತಾರೆ ದೇರ್ಲ ಕಟ್ಟೆ ತೊಲ್ತೆ ಜಾಗೆ ನಾಲು ಉಯರ್ಚೆ ಆಯಿಂಟುಂಡು ಎಂದು ಚೊನ್ನೆಂಗುಡೆ 4 ಮೆಡಿಕಲ್ ಕಾಲೇಜ್ 4 ಆಸ್ಪತ್ರೆ ಉಂಡು അങ്ങനെ ദിക്കുമുത്തുകു പുതിയ ബാഞ്ഞ ഇവിടെ തുടങ്ങിയിരു ഇതേ നേരത്തുക്ക് ചാർമടിരെ ഇലിയാസ് ഇയാല് ഇവിടെ ജ്യൂസ് ഇറ്റ് ಕೆಫೆ ಚೊಂತು ഒരു ಜ್ಯೂಸ್ರೆ ಅಂಗಡಿ തുടങ്ങിയിರು ഇതിരെ തുടക്കത്തിലേ നടന്നത് ದೇರ್ಲಕಟ್ಟೆ ಯಾನಪೋಯ ಮೆಡಿಕಲ್ ಕಾಲೇಜ್ ಎದುರುಲ್ಲೇ ಕಣಚೂರ್ ಸಂಸ್ಥೆ ಕಟ್ವಾನತ್ತಲು ಬಾನ್ಯಕಾರಾಯಿ ಇಲಿಯಾಸ್ ಚಾರ್ಮಾಡಿಯಲ್ಲಿ ಜ್ಯೂಸ್ ಇಟಾಪ್ ರೆಸ್ಟೋ ಕೆಫೆ ಕುಟುಂಬത്തെ ಹೋಟೆಲ್ തുടങ്ങിയിರು ಉಳ್ಳಾಲ ದರ್ಗತೆ ತಲೆಮೂಪ ಅಬ್ದುಲ್ ರಶೀದ್ ಹಾಜಾರ್ ಪಿನ್ನೆ ಕಣಚೂರು ಸಂಸ್ಥೆರೆ ತಲೆಮೂಪ ಕಣಚೂರು ಮೋನು ಹಾಜಾರ್ ಹೋಟೆಲ್ ಬಾನ್ಯத்துக்கு தொடக்க கொடுத்து ഇലിയാസ് ചാർമടിಯಲ್ಲಿ പുതിയതായിട്ട് തുടങ്ങിയ ಬಾನ್ಯ ಚಂದത്തിൽ നടക്കಟ್ಟು ಎಂದು ಚೊಂದು ವಸಿಯತ್ ಚೊಂತಾರೆ. ವಿಶೇಷವಾಗಿ ಮಾತಾಡುವಂಥ ವೇದಿಕೆ ಏನೂ ಅಲ್ಲ, ಆದರೆ ಇಲಿಯಾಸ್ ಅವರು ಚಾರ್ಮಾಡಿಯಿಂದ ಬಂದು ತನ್ನ ಒಂದು ಜ್ಯೂಸಿನ ಮೂಲಕ ಇಲ್ಲಿ ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳಿದರೆ, ಮೋನಾಕ ಹೇಳ್ತಾರೆ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಅಂಥ ಜ್ಯೂಸ್ ಸಿಗುವುದಿಲ್ಲ ಅಂಥೇಳಿ. ಅಂಥ ಒಂದು ಜ್ಯೂಸಿನ ಮೂಲಕ ಪ್ರಖ್ಯಾತಗೊಂಡಂಥ ಇಲಿಯಾಸರವರು ಪ್ರಾರಂಭಿಸಿದ ಈ ರೆಸ್ಟೋ ಕೆಫೆ ಇಲ್ಲಿ ಪರಿಸರದಲ್ಲಿರುವಂಥ ಎಲ್ಲ ವೈದ್ಯಕೀಯ ಡಾಕ್ಟರ್ಸ್ಗಳು ಇತರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಬೇಕಾದಂಥ ಒಂದು ಆಹಾರ ನೀಡುವಂಥ ಒಂದು ಮಳಿಗೆಯಾಗಿದೆ. ತಮ್ಮ ಏನು ಜ್ಯೂಸಿನ ಖ್ಯಾತಿ ಇದೆ ಅದೇ ರೀತಿ ತಮ್ಮ ಇಲ್ಲಿಗೆ ನೀಡುವಂಥ ಆಹಾರಗಳು ಕೂಡ ಜನರ ಮೆಚ್ಚುಗೆಗೆ ಪಾತ್ರವಾಗಿ ನಿಮ್ಮ ಉದ್ದೇಶ ಅಲ್ಲಾಹು ರಬ್ಬುಲ್ ಇಜ್ಜತ್ ಪೂರ್ಣಗೊಳಿಸಲಿ. ನೀನು ಈ ಕಡೆಯಲ್ಲಿ ಸೀದಾ ಹೋದರೆ ಸೀರಾಡಿ ಘಾಟು ಆ ಭಾಗಕ್ಕೆ ಹೋಗ್ತೀಯ, ಈ ಕಡೆಗೆ ಹೋದರೆ ಉಳ್ಳಾಳೆ ಸಮುದ್ರದಕ್ಕೆ ಹೋಗ್ತೀಯ. ಕೇಳ್ಕೊಂಡು ಹೋದರೆ ಮಂಗಳೂರಿಗೆ ಹೋಗ್ಬೋದು, ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ಬೋದು, ಎಲ್ಲ ಕಡೆಯಲ್ಲಿ ಹೋಗ್ಬೋದು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇದು ಅವರ ಶ್ರಮ ಅಂತ ಹೇಳಲಿಕ್ಕೆ ಅದನ್ನು ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ. ದೇರ್ಲಗಟ್ಟೆ ವಿದ್ಯಾರತ್ನ ಸ್ಕೂಲ್ ತಲೆಮುಪ್ಪ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಚಾರ್ಮಡಿ ಇಸ್ಲಾಮಾಬಾದ್ ಮುಹಿಯುದ್ದೀನ್ ಜುಮಾಪಲ್ಲಿರೆ ತಲೆಮುಪ್ಪ ಪಿನ್ನೆ ಇಲಿಯಾಸ್ರೆ ಅಬ್ಬಾಯಿ ಸಿ ಅದ್ದು ಕೋಣಜೆ ಪೊಲೀಸ್ ಸ್ಟೇಷನ್ SI ಮಲ್ಲಿಕಾರ್ಜುನ ಪಿನ್ನೆ ಶರಣಪ್ಪ ಯಾನಪೋಯ ಮೆಡಿಕಲ್ ಕಾಲೇಜ್ ಡೀನ್ ಡಾಕ್ಟರ್ MS ಮೂಸಬ್ಬ ಹ್ಯುಮ್ಯಾನಿಟಿ ಫೌಂಡೇಶನ್ ರೇ ಮುನೀರ್ ಶಾಂತಿಬಾಗ್ ಸೈಫುಲ್ಲಾ ಆಸಿಫ್ ಉಳ್ಳಾಲ ಇಂಟಕ್ರೆ ತಲೆಮುಪ್ಪ ಸಿದ್ದಿಕ್ ಕುತ್ತಾರ್ ಬೆಲ್ಮ ಗ್ರಾಮ ಪಂಚಾಯತ್ ಸದಸ್ಯ ಇಕ್ಬಾಲ್ HR ಲತೀಫ್ ಸಾಮಾನಿಗೆ ಮನ್ಸೂರ್ ಸಾಮಾನಿಗೆ ಇಂಗ ಮೇಲ್ತನಲ್ಲಿದ್ದಾರೆ. ನಾಸೀರ್ ಸಾಮಾನಿಗೆ ಬಿಂದರ್ಗ್ ಮರ್ಹಬ ಚೊಂತು ಹಮೀದ್ ಪದೀರ್ ಲೇಸ್ ನಡಪಾಟಿತ್ತು. ಎಲ್ಲ ಮೊತ್ತಲು ರಿಕ್ಷಾ ತಂಗ ಉಳ್ಳಾರು ರಿಕ್ಷಾ ನಿಪ್ಪಾಟಗೂ ಬೇನ್ಮಾಯ್ತು ಬೇರೆ ಬೇರೆ ವ್ಯವಸ್ಥೆ ಆಂಟುಂಡು ಪಂದಲ್ ಇಟ್ಟುಂಡುಳ್ಳಾರು ಅದೇ ಪೋಲೆ ಬೇರೆ ಬೇರೆ ನಮ್ಮಂತಲು ವ್ಯವಸ್ಥೆ ಆಂಟುಂಡು. ಇದೇನೇ ಅರ್ಥ ಕೊಲ್ಯತ್ತುಲು ಇಂಗಂತೇರು ವ್ಯವಸ್ಥೆ ಇರು ಖಾಲಿ 4 ಈ ವ್ಯವಸ್ಥೆ ಇರು ಇದ್ರೆ தொடக்கத்திலே நடந்தது. ഞങ്ങളെ ക്ഷേത്ര എല്ലാ ബീസത്തിലും ഉയർച്ച കാണുന്നു. അങ്ങനെയൊക്കെ ಮತ್ತು ಆಲ್ಮರೆ ಕಿದ್ಮತ್ ಹಾಕಿಕೊಂಡುಲ್ಲೇ ಸಮಾಜത്തിൽ നല്ല ಮೇನತ್ತಾಕ್ರೆ ಆಲ್ಮರಾಯೆ ರಿಕ್ಷಾ ಬಿಡ್ರಂಕ್ ಮಳೆ ಬೇಯ್ಲು ಕಷ್ಟ ಆಗು ತೀರಾಚೊಲ್ಲೂರು ನೆಲೆಯಲ್ಲಿ ರಿಕ್ಷಾ ನಿಪ್ಪಾಟಕ್ಕೆ ಬೇನ್ಮಯ ವ್ಯವಸ್ಥೆ ಹಾಕಿರ ಇದರ ಚಂದത്തിൽ നോക്കിക്കൊണ്ടിരിക്കുന്നുണ്ട് ಶಾಸಕ UT ಖಾದರ್ ಚಂದು. ಶಾಸಕರೇ ಪ್ರದೇಶಾಭಿವೃದ್ಧಿ ಮೊದಲು ಸೋಮೇಶ್ವರ ಪುರಸಭೆರೆ ಅಡಿಲ್ ಬಂಡೆದಾಯೆ ಕೊಲ್ಯത്തിൽ പുതിയതായിട്ടുണ്ടാക്കിയ ರಿಕ್ಷಾ ನಿಕರ ವ್ಯವಸ್ಥೆಗೆ ಶ್ರೀರಾಮ ರಿಕ್ಷಾ ಪಾರ್ಕ್ ಇದರ ತೊಡಕದಲ್ಲಿ ಅಯಲ್ಮುಂಡಿತ್ತು. ಉದ್ದೇಶ ಅಂತ ಹೇಳಿದರೆ ಈ ಸಮಾಜದ ಎಲ್ಲರೂ ಕೂಡ ಅತ್ಯಂತ ಸಂತೋಷ ಮತ್ತು ನೆಮ್ಮದಿಯಿಂದ ತಮ್ಮ ವ್ಯಾಪಾರ ಮತ್ತು ತಮ್ಮ ಶ್ರಮವನ್ನು ತಮ್ಮ ಕೆಲಸವನ್ನು ಇವತ್ತು ಮಾಡಬೇಕು. ಯಾರೆಲ್ಲ ಈ ಸಮಾಜದಲ್ಲಿ ಶ್ರಮಪಟ್ಟು ಕಾಣದ ರೀತಿಯಲ್ಲಿ ತನ್ನ ಸೇವೆಯನ್ನು ತಮ್ಮ ಸಮಾಜಕ್ಕೆ ಅರ್ಪಿಸ್ತಿದ್ದಾರ ಅವರಿಗೆ ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣ ಮಾಡುವ ಜವಾಬ್ದಾರಿ ಅದು ನಮ್ಮ ಇವತ್ತು ಜವಾಬ್ದಾರಿ ಆಗಿದೆ. ಅದರಲ್ಲಿ ರಿಕ್ಷಾ ಚಾಲಕರು ಮತ್ತು ಮಾಲಕರು ನಮ್ಮ ಸಮಾಜಕ್ಕೆ ವಿಶೇಷವಾದ ರೀತಿಯಲ್ಲಿ ಕಾಣದ ಕೈಗಳಾಗಿ ತನ್ನ ಸೇವೆಯನ್ನು ಇವತ್ತು ಮಾಡುತ್ತಿದ್ದು ನನಗೆ ಅತ್ಯಂತ ಸಂತೋಷ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ರಿಕ್ಷಾ ಚಾಲಕರು ಮತ್ತು ಮಾಲಕರು ತಮ್ಮ ಒಂದು ಸೇವೆ ಮತ್ತು ದುಡಿಮೆ ಮುಖಾಂತರ ಭಾಳಷ್ಟು ಆ ಒಂದು ಸಾಮಾಜಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ತಮ್ಮದ ಶ್ರಮವನ್ನು ತಾವು ಇವತ್ತು ಪಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಿಮಗೆಲ್ಲ ಕಡೆಯಲ್ಲಿ ಕೂಡ ನಿಮಗೆ ಉತ್ತಮವಾದ ಸವಲತ್ತು ಒದಗಿಸುವ ಜವಾಬ್ದಾರಿ ಅದು ಇವತ್ತು ನಮ್ಮ ಜವಾಬ್ದಾರಿ ಇವತ್ತು ಆಗಿದೆ. ಕ್ಷೇತ್ರ ಹುದ್ದೆಗಳು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ನಮ್ಮ ರಿಕ್ಷಾ ತಂಗುದಾನ ಬೇಡಿಕೆ ಬಂದಾಗ ಹಂತವಾಗಿ ನಾವು ಇವತ್ತು ಪೂರೈಸಿಕೊಂಡು ನಾವು ಇವತ್ತು ಬರ್ತಾ ಇದ್ದೇವೆ. ಇವತ್ತೆಲ್ಲ ದೇವರ ವಿಶೇಷವಾದ ಆಶೀರ್ವಾದ ನಿಮ್ಮೆಲ್ಲರ ವಿಶೇಷವಾದ ಸಾಕ ಮುಖಾಂತರ ಇವತ್ತು ಆಗಿರೋದು ಅತ್ಯಂತ ಸಂತೋಷ. ಸಂಗತೆ ಗೌರವ ತಲೆಮುಪ ಮಾಧವ ಪೂಜಾರಿ ಪಾರ್ಕ್ಗೆ ತೊಡಕ ಒಟ್ಟಿತು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಲೆಮುಪ ಸದಾಶಿವ ಉಳ್ಳಾಲ್, ಕಾಂಗ್ರೆಸ್ ಜಿಲ್ಲೆಯ ಸದಸ್ಯ ಸುರೇಶ್ ಭಟ್ನಗರ, ಹಿಂದುಳಿದ ವರ್ಗತೆ ತಲೆಮುಪ ದೀಪಕ್ ಪಿಲಾರ್,
ನಾರಾಯಣಗುರು ಬಿಲ್ಲವ ಸೇವಾ ಸಂಘದ ತಲೆಮುಪ್ಪ ವೇಣುಗೋಪಾಲ್, ಕೊಲ್ಯ ಶ್ರೀರಾಮ ಭಜನಾ ಮಂದಿರ್ತೆ ತಲೆಮುಪ್ಪ ತಾರಾನಾಥ ಗಟ್ಟಿ, ಕುಲಾಲ ಮಂದಿರ್ತೆ ತಲೆಮುಪ್ಪ ಭಾಸ್ಕರ ಕುತ್ತಾರ್, ಕಾಂಟ್ರಾಕ್ಟರ್ ಮೊಹಮ್ಮದ್ ಮಸೂದ್ ಚಿಕ್ಕಮಗಳೂರು, ನೇದಕ ಮರೈ ಮಧುಸೂದನ್ ಅಯ್ಯರ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ರೀ ಪಿಣಿಂಗಲೆ ಘಟಕತ್ತೆ ತಲೆಮುಪ್ಪ ಚಂದ್ರಿಕಾ ರೈ, ಸುರೇಖಾ ಚಂದ್ರ ಹಾಸ್, ಕೊಲ್ಯ ಶ್ರೀರಾಮ ಆಟೋ ಪಾರ್ಕ್ ರೇ ಗೌರವ ತಲೆಮುಪ್ಪ ಬಾಬು ಕುಲಾಲ್, ಜನ್ನಾಮತೆ ತಲೆಮುಪ್ಪ ನಿತ್ಯಾನಂದ, ಕಾರ್ಯದರ್ಶಿ ಸುರೇಂದ್ರ ಕನೀರ್ತೋಟ, ಸದಸ್ಯರೇ ಸುಕುಮಾರ್, ರಿತೇಶ್, ಶ್ರೀನಿವಾಸ್, ಹರೀಶ್, ರಾಜೇಶ್, ರವಿ ಕೊಲ್ಯ, ಕುಶಾಲ್, ಸಾರಸ್ವತ ಕಾಲನಿ, ಹರೀಶ್ ಕೋಟ್ಯಾನ್ ಕನೀರ್ತೋಟ, ಹೇಮಚಂದ್ರ, ನಾರಾಯಣ ಕೊಲ್ಯ, ಪ್ರೇಮನಾಥ, ಚಂದ್ರಹಾಸ ಕನೀರ್ತೋಟ, ನಾಗೇಶ್ ಕುಜುಮಗದ್ದೆ, ಯುವರಾಜ್ ಕುಜುಮಗದ್ದೆ, ಜೀವನ್ ಕೊಲ್ಯ, ಸಂಪತ್ ಕನೀರ್ತೋಟ, ಸಂತೋಷ್ ಕುಮಾರ್ ಕೊಲ್ಯ, ದಿನೇಶ್ ಕನೀರ್ತೋಟ, ಧನಂಜಯ ಗಟ್ಟಿ ಕೊಲ್ಯ ಇಂಗ ಲೇಸಲಿన్నారు. ಈ ಲೇಸಲು ಶಾಸಕ ಯುಟಿ ಖಾದರ್ ಪಿನ್ನೆ ಕೊಲ್ಯ ಶ್ರೀರಾಮ ಆಟೋ ಪಾರ್ಕ್ ರೇ ಗೌರವ ತಲೆಮುಪ್ಪ ಮಾಧವ ಕನೀರ್ತೋಟಿಂಗ್ ಚಮ್ಮನ ನಡ್ನತ್ತು ಪುದಿಯ ಪಾರ್ಕ್ ನೆಲೆನೆಂಡೆ ಕೊಸಿಲು ಶಾಸಕ ಯುಟಿ ಖಾದರ್ ರಿಕ್ಷೆ ಬಿಟ್ಟುತ್ತು ಕೊಸಿಬಟ್ಟುತ್ತು. ಸುಕೇಶ್ ಮಂಜನಾಡಿ ಲೇಸ್ನರ ಪಾಟ್ಯ ಮಕ್ಕ ಕಾಲಿ ಬೂಕುಲಿನ್ನೆ ಪಡಿಪು ಪಡ್ಚೆ ಮೆಯ್ಯಾವಲೆ ಬೂಕುರೊಟ್ಟಿಗೆ ಕಲಿಯು ಇಕ್ಕೊನು ಚೊಲ್ಲೆದು ಸರಕಾರತೆ ಉದ್ದೇಶ ಐತಿಕರು ಬೂಕುರೊಟ್ಟಿಗೆ ಕಲಿಯಿಂದೆಂಗ್ ಮುನ್ನಲ್ತೆ ನಾಲ್ಗದು ತೆರುಕಾಟ್ರು ಚೊಲ್ಲೆ ನೆಲೆಲು ಇಪ್ಪ ಸ್ಕೂಲ್ಲೇ ಕಲಿರೆ ಪಂತ ನಡ್ನೊಂಡು ಅಂಗನೆ ತಿಕ್ಕಂಬುದು ದೇರ್ಲ ಕಟ್ಟೆಲು ಉಳ್ಳಾಲ ತಾಲೂಕು ಮಟ್ಟത്തെ ಫುಟ್ಬಾಲ್ಲೆ ಕಲಿಪಂತ ನಡ್ನದು. ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ತರಫ್ಲು ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ನಡಕರಿದಾಯಿ 9 ಕೆರೆ ಟಿಪ್ಪು ಸುಲ್ತಾನ್ ಕಾಲೇಜ್ ಕೂಡಾಟತ್ತಲು ತಾಲೂಕು ಮಟ್ಟത്തെ ಕಾಲ್ ಬಾಲ್ ಕಲಿರೆ ಪಂತ ದೇರ್ಲಗಟ್ಟೆ ಫಾದರ್ ಮುಲ್ಲರ್ ಮೈದಾನത്തിൽ ನಡ್ನದು. ಶಾಸಕ ಯುಟಿ ಖಾದರ್ ಬಾಲ್ಗೆ ಕಾಲ್ ನಡ್ಚಿತ್ತು ಪಂತத்துக்கு தொடக்க ஓட்டுது. ಅದರ ಪಿನ್ನೆ ಮುಂಡಿ ಅಯಲು ಏ ಪಂತ ಹೆಂಗ್ ಅದಿಲ್ ಸೋಕುರೆ ಗೆಂದಿರ ದಿಕ್ಕರು ಇಂಡು ಸೋತೆಂಗ ನಾಳೆ ಗೆಂದಿರಾರು ಆಯಂಗ್ ಪಂತத்தில் ಕಲಿಕಿರಿ ಬಿಹಾರ ಮಾತ್ರ ಇಕ್ಕೊನುಂಟು ತೆರಿಪಾಟಿತ್ತು. ಇವತ್ತು ಬಂದು ಆಡಲಿಕ್ಕೆ ನಮ್ಮ ಭಾಳ ಸುಲಭ ಕಾಣ್ತದೆ. ಅದು ಇದು ಹಿಂದಿನಂಥ ಶ್ರಮ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕು. ಯಾಕೆಂತ ಹೇಳಿದರೆ ಇವತ್ತು ಇದರ ಶ್ರಮ ನಿಮ್ಮನ್ನು ಸಂಘಟನೆ ಮಾಡಬೇಕು, ಆರ್ಗನೈಸ್ ಮಾಡಬೇಕು, ಗ್ರೌಂಡ್ ಫಿಕ್ಸ್ ಮಾಡಬೇಕು, ರೆಫ್ರಿ ಬೇಕು, ಎಲ್ಲ ರೀತಿಯ ಒಂದು ಉತ್ತಮ ರೀತಿಯಿಂದ ಆಗಬೇಕೆಂಬ ಕಾಳಜಿಯಿಂದ ತಮ್ಮೆಲ್ಲ ಶ್ರಮಪಟ್ಟು ಅದರ ಫಲಿತಾಂಶ ಇವತ್ತು ನೋಡ್ತಾ ಇದ್ದೇವೆ. ಅದಕ್ಕೆ ನಾವು ಅವ್ರಿಗೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ನೀವೆಲ್ಲ ವಿದ್ಯಾರ್ಥಿ ನಿಮ್ಮನ್ನು ಶುಭಾಶಯ ಸಲ್ಲಿಸಿ ನೀವು ಒಂದು ಶಿಕ್ಷಣ ಒಂದು ಹಂತಕ್ಕೆ ಬಂದು ಇವತ್ತು ಮುಟ್ಟಿದ್ದೀರಿ. ಬಹುಶಃ ಪಿ ಯು ಕಾಲೇಜಿನಲ್ಲಿ ತಾವೆಲ್ಲ ಇವತ್ತು ಇದ್ದೀರಿ. ಪಿ ಯು ಕಾಲೇಜಿನಲ್ಲಿ ಇದ್ದೀರಿ. 2 ವರ್ಷ ಭಾಳ ಚೆನ್ನಾಗಿ ಕಲಿತ್ರೆ ಬಹುಶಃ ಖಂಡಿತವಾಗಿ ಭವಿಷ್ಯ ದಿನಗಳಲ್ಲಿ ನೀವು ಎಲ್ಲಿ ಹೋಗಿ ಮುಟ್ತೀರ ಅಂದರೆ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊನ್ನೆ ಫ್ಲೈಟಲ್ಲಿ ಬರುವಾಗ ನನಗೆ ಚಿಕಾಗೋ ಎಲ್ಲಿ ಒಬ್ಬ ಟೆಕ್ನಿಕಲ್ ಇಂಜಿನಿಯರ್ ಅವನು ಅವಾಗ ಮಾತಾಡಿರ್ತಾನೆ, ನಾನು ನನ್ನ ITI ಕಲಿತದ್ದು ಸೈಯದ್ ಮದನಿ ಉಳ್ಳಾಳದಲ್ಲಿ ಅಂತ ಅವನು ಹೇಳ್ತಾನೆ. ಆವಾಗ ನಮ್ಗೆ ಅರ್ಥ ಆಗ್ತದೆ ಅವತ್ತು ITI ಕಾಲೇಜ್ ಪ್ರಾರಂಭ ಮಾಡಿದ ಪ್ರಯೋಜನ ಎಷ್ಟು ಆಗ್ತದೆ ಅಂತ ಹೇಳಿದರೆ, ಅಂಥ ದೇಶಕ್ಕೆ ಹೋಗಿ ಇಲ್ಲಿ ಕಲಿತಂಥ ಒಬ್ಬ ಹುಡುಗ ಆ ದೇಶಕ್ಕೆ ಹೋಗಿ ದೊಡ್ಡ ಕಂಪನಿಯಲ್ಲಿ ಪರಿಣಿತನಾಗೇನಂತ ಹೇಳಿದರೆ ಆವಾಗ ಅದರ ಪ್ರಯೋಜನ ಅರ್ಥ ಆಗ್ತದೆ. ಸೊ ನೀವು 2 ವರ್ಷ ನಂತರ ನೀವು ಎಲ್ಲಿ ಹೋಗಿ ಮುಟ್ತೀರಂತ ಯಾರಿಂದಾದರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ತಮ್ಮ ಶಿಕ್ಷಣ ಜೊತೆ ವಿಶೇಷವಾದ ಶಿಕ್ಷಣ ಜೊತೆಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಕೂಡ ತಾವು ರೂಪಿಸಬೇಕು. ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪಿಸಬೇಕಾದ್ರೆ ಕ್ರೀಡೆ, ಸಾಮಾಜಿಕ, ಸಾಂಸ್ಕೃತಿಕ ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ನೀವು ಭಾಗವಹಿಸಬೇಕು. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಜಂಡಾಮತೆ ತಲೆಮುಪ್ಪ ಇಬ್ರಾಹಿಂ ಹಾಜರ್, ಕಾರ್ಯದರ್ಶಿ AK ಮೊಯ್ದೀನ್ ಹಾಜರ್, ಕೋಟೆಪುರ ಫಿಶರೀಸ್ ರೇ ತಲೆಮುಪ್ಪ ಮುಹಮ್ಮದ್ ಮೂಸಾ, ಅಲೇಕಲ ಸೈಯದ್ ಮದನಿ ಕಾಲೇಜ್ ರೇ ಪ್ರಿನ್ಸಿಪಾಲ್ ಇಸ್ಮಾಯಿಲ್ ಟಿ, ಕೋಟೆಪುರ ಟಿಪ್ಪು ಸುಲ್ತಾನ್ ಸ್ಕೂಲ್ಲೆ ಬೆಲೆ ಮಾಸ್ಟರ್ MH ಮಲಾರ್, ಕಲ್ಲಾಪು ಹಜರತ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಲೆ ಬೆಲೆ ಟೀಚರ್ ನಸೀಮಾ, ಅಲೇಕಲ ಹಜರತ್ ಸ್ಕೂಲ್ಲೆ ಬೆಲೆ ಟೀಚರ್ ರಮ್ಲತ್, ಮಾಸ್ತಿಗಟ್ಟೆ ಕಾಲೇಜ್ ರೇ ಪ್ರಿನ್ಸಿಪಾಲ್ ಸಂಗೀತ, ಬೆಲೆ ಸ್ಕೂಲ್ಲೆ ಟೀಚರ್ ಭಾರತಿ ಇಂಗ ಮೇಲ್ತೆನೆಲಿನಾರು.
ಟಿಪ್ಪು ಸುಲ್ತಾನ್ ಕಾಲೇಜ್ ರಿ ಪ್ರಿನ್ಸಿಪಾಲ್ ಅಬ್ದುಲ್ ರಹಮಾನ್ ಬಿರ್ನರ್ಗ್ ಮರ್ಹಬ ಚಂತು ಟೀಚರ್ ಪವಿತ್ರ ರೈ ನನ್ನಿ ಚಂತು ಸುಚಿತ್ರ ಲೇಸ್ ನಡಪಾಟಿತ್ತು. ಈ ವಾರ್ತೆ ಬ್ಯಾರಿ ವಾರ್ತೆ ಒಡೆಗ್ ಅಕ್ಕೇರಿ ಆಯ್ತು ಬಂಡೆ ವಾರ್ತೆಗೆ ಇದೇ ನೇರத்துக்கு ನಿಂಗಲೆ ಮುನ್ನಾಲ್ ಬಂಡ 10 ನೋಕಿಯೊಂಟಿಕ್ಕರು ನಂಗಲೆ ನಿಂಗಲೆ ಪಿರ್ಸತೆ ಚಾನೆಲ್ ಪೊಸಕೂರಲ್.